ಕಾಪುವಿನ ಇತಿಹಾಸ ಪ್ರಸಿದ್ಧ ಸುಗ್ಗಿ ಮಾರಿಪೂಜೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅಂಗಡಿಗಳನ್ನು ನೀಡದಂತೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು 3 ಮಾರಿಗುಡಿಗಳ ಆಡಳಿತ ಮಂಡಳಿಗೆ ಶುಕ್ರವಾರ ಮನವಿ ಮಾಡಿದ್ದಾರೆ. ಹಿಂದೂ ಪರ ಸಂಘಟನೆಗಳ 100 ಮಂದಿ ಕಾರ್ಯಕರ್ತರು ಹೊಸ ಮಾರಿಗುಡಿಯ ಮುಂಭಾಗದಲ್ಲಿ ಜಮಾಯಿಸಿ ಯಾವುದೇ ಕಾರಣಕ್ಕೂ ಮಾರಿಗುಡಿ ಸುತ್ತಲಿನ ಪ್ರದೇಶದಲ್ಲಿ ಹಿಂದೂಯೇತರರಿಗೆ ಅಂಗಡಿಗಳನ್ನು ಹಾಕಲು ಅವಕಾಶ ಮಾಡಿಕೊಡದಂತೆ ಮನವಿ ಮಾಡಿದ್ದು, ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ ಹೊಸ ಮಾರಿಗುಡಿ ದೇವಸ್ಥಾನದ ಆಡಳಿತ ಮಂಡಳಿಯು ತಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಹಿಂದೂಯೇತರಿಗೆ ಅಂಗಡಿ ಹಾಕಲು ಅವಕಾಶ ನೀಡುವುದಿಲ್ಲ ಎಂದಿದೆ. ಇತಿಹಾಸ ಪ್ರಸಿದ್ಧ ಕಾಪು ಸುಗ್ಗಿ ಮಾರಿಪೂಜೆ ಜಾತ್ರೆಯಲ್ಲಿ ವಿವಿಧೆಡೆಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಭಾಗವಹಿಸುತ್ತಾರೆ. 100 ಅಂಗಡಿಗಳ ಮೂಲಕ ಕೋಟ್ಯಾಂತರ ರೂಪಾಯಿ ವ್ಯವಹಾರವು ನಡೆಯುತ್ತದೆ. ಹಿಜಾಬ್ ವಿವಾದ ಮತ್ತು ಅದರ ನಂತರದ ಬೆಳವಣಿಗೆಗಳು ಅನ್ಯ ಧರ್ಮೀಯರಿಗೆ ನೀಡಬಾರದೆಂಬ ಒತ್ತಾಯಕ್ಕೆ ಕಾರಣವಾಗಿದೆ. ಸಂಘಟನೆಗಳ ಅಭಿಪ್ರಾಯವಿದೆ. ಬೇರೆ ಅಂಗಡಿ ವಹಿಸೊನ್ನೆ ಹಿಂದೂ ಅಂಗಡಿ ವಹಿಸೊಂದು ಅಲ್ಪ ಬೇರೆ ನಮ್ಮ ಇತರ ಸಮಾಜ ಇವರೆಲ್ಲ ಬೆಲ್ಲಿ ಬಂದಿಲ್ಲ. ಅವು ಸಮಸ್ಯೆ ಉಂಟು ಇತರ ಧರ್ಮದಾಗಲೇ ಅದೇ ಐದ ಬಗ್ಗೆ ಎಲ್ಲ ನೀವು ಏರು ಅಂಗಡಿ ವಹಿಸೋದು ಕೊಂಚ ಜಾಗ್ರತೆ ಹಿಡ್ಕೊಡು. ಇದೇ ಪ್ರತಿ ಅಂಗಡಿ ನಿಗಲು ಆ ಜಾಗಕ್ಕೆ ಪೋರಿ ಯಾರ ಸ್ವಲ್ಪ ಅಲ್ಪ ನಿಗಲು ಏಳನ ಪ್ರಕಾರ ಅಂಗಡಿ ವಹಿಸೋದು. ಪ್ರಸಿದ್ಧ ಕಾಪು ಮಾರಿಗುಡಿಯ ಏನು ಮಾರಿ ಪೂಜೆ ಇದೆ. ಪ್ರತಿ ವರ್ಷ ಹಿಂದೂಗಳ ಈ ಬಹಳ ದೊಡ್ಡ ಜಾತ್ರೆ ಮಾರಿ ಪೂಜೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮುಸಲ್ಮಾನ್ ವ್ಯಾಪಾರಿಗಳು ಬಂದು ಹಿಂದೂಗಳ ವ್ಯಾಪಾರವನ್ನು ಅವ್ರು ಮಾಡ್ತಾ ಇದ್ರು. ಈ ವರ್ಷ ಅದನ್ನು ಇಡೀ ಹಿಂದೂ ಸಮಾಜ, ಯಾಕೆಂದರೆ ನಿನ್ನೆ ಏನು ಹೈಕೋರ್ಟಿನ ಹಿಜಾಬಿಗೆ ಸಂಬಂಧಪಟ್ಟಂಥ ಆದೇಶವನ್ನು ಧಿಕ್ಕರಿಸಿ ಈ ನೆಲದ ಕಾನೂನನ್ನು ಗೌರವ ಕೊಡದೆ ಧಿಕ್ಕರಿಸಿ ನಿನ್ನೆ ಅವರು ಎಲ್ಲ ಅವರ ಅಂಗಡಿ ಮುಂಗಟ್ಟು ವ್ಯಾಪಾರ ವ್ಯವಹಾರಗಳನ್ನು ಪೂರ್ತಿ ಬಂದ್ ಮಾಡಿದ್ದಾರೆ. ಅವರಿಗೆ ಈ ನೆಲದ ಮೇಲೆ ಯಾವುದೇ ನಂಬಿಕೆಗಳಿಲ್ಲ. ಈ ನೆಲದ ಕಾನೂನನ್ನು ಗೌರವಿಸುವಂಥ ಪ್ರಶ್ನೆನೇ ಅವರಿಗಿಲ್ಲ. ಹಾಗಾಗಿ ಅಂತಹ ರಾಷ್ಟ್ರದ್ರೋಹಿಗಳಿಗೆ ಹಿಂದೂ ಸಮಾಜ ವ್ಯಾಪಾರ ಕೊಡಬಾರ್ದು. ಈ ದಿನ ಕೆಲವು ಹಿಂದೂ ಪರ ಸಂಘಟನೆಗಳು ನಮ್ಮ ದೇವಸ್ಥಾನ ಆಡಳಿತ ಮನವಿ ಸಲ್ಲಿಸಿ ಸುಗ್ಗಿ ಮಾರಿಪೂಜೆ ಸಮಯದಲ್ಲಿ ಈ ವ್ಯಾಪಾರ ನಡೆಸುವ ಅಂಗಡಿಗಳನ್ನು ಹಿಂದೂ ಸಮಾಜದಲ್ಲಿ ಹಿಂದೂಗಳಿಗೆ ಮಾತ್ರ ನೀಡಬೇಕು, ಅನ್ಯ ಧರ್ಮದವರಿಗೆ ನೀಡಬಾರದು ಅಂತೇಳಿ ನಮ್ಮ ಮನವಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ದಿನ ಆಡಳಿತ ವ್ಯವಸ್ಥಾಪಕ ಸಮಿತಿಯು ಮೀಟಿಂಗ್ ಸೇರಿ ಈ ಹಿಂದೂ ಸಂಘಟನೆಗಳಿಂದ ಬಂದ ಮನವಿ ಮತ್ತು ನಮ್ಮ ಇಲಾಖಾ ಕಾಯ್ದೆಯ 31(12) ದೇವಸ್ಥಾನ ಸೇರಿದ ಸೊತ್ತು, ಕಟ್ಟಡ ಹಾಗೂ ನಿವೇಶನಗಳನ್ನು ಹಿಂದೂ ಅಲ್ಲದವರಿಗೆ ಗುತ್ತಿಗೆ ನೀಡತಕ್ಕದಲ್ಲ ಇದ್ದು, ಅದೇ ಪ್ರಕಾರ ಈ ದಿನ ಈ ಸುಗ್ಗಿ ಮಾರಿಪೂಜೆ ಅಂಗಡಿ ವ್ಯಾಪಾರ ನಡೆಸುವ ಕೇವಲ ಹಿಂದೂಗಳಿಗೆ ಮಾತ್ರ ನೀಡುವುದನ್ನು ನಿರ್ಣಯ ಮಾಡಿ